ರಾಜ್ಯದಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಇದೊಂದು ಪೂರ್ವ ಯೋಜನೆಯಿಲ್ಲದ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ನಿಂದಾಗಿ ಜನ ಮತ್ತಷ್ಟು ಕಂಗಾಲಾಗಿದ್ದಾರೆ. ಜನರಿಗೆ ಆಹಾರ ಪದಾರ್ಥಗಳನ್ನು ಒದಗಿಸಿ ಲಾಕ್ಡೌನ್ ಮಾಡಬೇಕಿತ್ತು ಎಂದು ಶಾಸಕ ಖಾದರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋವಿಡ್ ನಿಯಂತ್ರಣಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ? ವೆಂಟಿಲೇಟರ್ ಬೆಡ್ಗಳ ಸಂಖ್ಯೆಯನ್ನ ಹೆಚ್ಚಿಸಿದ್ದೀರಾ ಎಂದು ಪ್ರಶ್ನಿಸಿದ ಅವರು, ಲಾಕ್ಡೌನ್ ಮಾಡಿ ಎಲ್ಲರನ್ನ ಮನೆಯಲ್ಲಿ ಇರಲು ಸೂಚಿಸಿದ್ದೀರಾ? ಸರ್ಕಾರದ ಮುಂದಿನ ನಡೆ ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಖಾದರ್ ಹೇಳಿದರು. ಲಾಕ್ಡೌನ್ನಿಂದಾಗಿ ಜನತೆಯಲ್ಲಿ ಗೊಂದಲ ಉಂಟಾಗಿದೆ. ಯಾವಾಗ ಸರ್ಕಾರಕ್ಕೆ ಸ್ಪಷ್ಟನೆ ಇಲ್ವೋ ಆವಾಗ ಸರ್ಕಾರದ ನಿಯಮಗಳನ್ನ ಕೂಡ ಜನತೆ ಪಾಲಿಸುತ್ತಿಲ್ಲ ಎಂದು ಹೇಳಿದರು. ಮನೆ ಮನೆಗೆ ತೆರಳಿ ವ್ಯಾಕ್ಸಿನೇಷನ್ಗೆ ಚಾಲನೆ ನೀಡಿ, ಹಾಗಿದ್ರೆ ಮಾತ್ರ ನಿಯಂತ್ರಣಕ್ಕೆ ತರಲು ಸಾಧ್ಯ. ವ್ಯಾಕ್ಸಿನೇಷನ್ ನೀಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ರೀತಿಯ ಲಾಕ್ಡೌನ್ ಮಾಡುವುದರಿಂದ ಕೋವಿಡ್ ಹೇಗೆ ಕಡಿಮೆಯಾಗಲು ಸಾಧ್ಯ ಎಂಬುದನ್ನು ಹೇಳಬೇಕು ಎಂದು ಹೇಳಿದರು. ನಾವು ಜನರ ಪರವಾಗಿ ನಾವು ಕೇಳ್ತೇವೆ. ನೀವು ಹೇಳಿದ ಎಲ್ಲವನ್ನು ನಾವು ಜನ ಪಾಲಿಸ್ತಾರೆ. ಆದರೆ ನಿಮ್ಮ ಪ್ಲಾನ್ ಏನು? ಕಳೆದ 14 ದಿವಸ ಈ ಬಂದ್ ಕರ್ಫ್ಯೂ ಅಂತ ಮಾಡಿ ಜನರನ್ನು ಮನೆಯಲ್ಲಿ ಒಳಗಡೆ ಕೂತ್ಕೊಳಿಸಿ ಆದದ್ದೇನು? ಚಾಮರಾಜನಗರದಲ್ಲಿ 24 ಜನ ಆಕ್ಸಿಜನ್ ತೀರಿ ಹೋದದ್ದಲ್ಲ. ಏನೇ ಅದರಲ್ಲಿ ವೆಂಟಿಲೇಟರ್ ಜಾಸ್ತಿ ಮಾಡಿದ್ರಾ? ಆಕ್ಸಿಜನ್ ರಾಜ್ಯದಲ್ಲಿ ಜಾಸ್ತಿ ಆಗಿದೆಯಾ? ಬೆಡ್ ಜಾಸ್ತಿ ಆಗಿದೆಯಾ? ಸೊ ಇವತ್ತು ನೀವು ಜನರನ್ನು ಒಳಗಡೆ ಕೂತ್ಕೊಳಿಸಿ ನಿಮ್ಮ ಪ್ಲಾನ್ ಏನಂತೇಳಿ ಜನರಿಗೆ ಹೇಳಿ. ನೀವು ಈ ಟೈಮಲ್ಲಿ ಏನು ಮಾಡ್ತೀರಿ? ಈ ರೋಗವನ್ನು ಪ್ರಿವೆಂಟ್ ಮಾಡಲಿಕ್ಕೆ ನೀವು ತೆಕ್ಕೊಳ್ಳುವಂಥ ಕ್ರಮವೇನು? ವೆಂಟಿಲೇಟರ್ ಆಕ್ಸಿಜನ್ ಇದು ರೋಗ ಬಂದು ಒಂದು ಸಾಯುವ ಪರಿಸ್ಥಿತಿಗೆ ಆಗುವಾಗ ಇದು ಸಿಕ್ಕುವಂಥದ್ದು. ವಾಟ್ ಈಸ್ ಯುವರ್ ಪ್ಲಾನ್ ಟು ಪ್ರಿವೆಂಟ್ ಈ ಬಂದ ಟೈಮಲ್ಲಿ? ಅದನ್ನು ಬರೋ ಸ್ಪಷ್ಟತೆಯಿಂದ ಸರ್ಕಾರ ಇವತ್ತು ಹೇಳಬೇಕು. ಜನರಿಗೆ ಒಟ್ಟಾರೆ ಒಂದು ಗೊಂದಲ, ಸ್ಪಷ್ಟತೆ ಇವತ್ತು ಈ ಲಾಕ್ಡೌನ್ನಲ್ಲಿ ಇಲ್ಲ. ಯಾವಾಗ ಸರ್ಕಾರ ಒಂದು ಸ್ಪಷ್ಟತೆ ಇಲ್ವಾ ಆಗದ ಜನರು ಪಾಲಿಸೋದು ಕೂಡ ಬಹಳ ಕಡಿಮೆ ಆಗ್ತದೆ. ಯಾಕೆ? ಇದು ಜನರನ್ನು ಕನ್ಸಿಡರ್ ಮಾಡಿಲ್ಲ, ಜನರನ್ನು ಕನ್ಫ್ಯೂಷನ್ ಮಾಡ್ತಿದ್ರು. ಸರ್ಕಾರ ಬರೋ ಕ್ಲಿಯರ್ ಕಟ್ ಆಗಿ ಯಾವುದೇ ವಿಚಾರದಿಂದ ಆದೇಶ ಮಾಡುವಾಗ ಕ್ಲಿಯರ್ ಕಟ್ ಆಗಿಬೇಕು. ವ್ಯಾಕ್ಸಿನೇಷನ್ ಅನ್ನು ಮನೆ ಮನೆಗೆ ಹೋಗಿ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟವಾದ ಸಂದೇಶ ಕೊಡಿ. ನೀವೆಲ್ಲ ಮನೆಯಲ್ಲಿ ಕೂತ್ಕೊಳ್ಳಿ, ಹೊರಗೆ ಬರಬೇಡಿ, ನಾವು ನಿಮಗೆ ಎಲ್ಲ ವ್ಯಾಕ್ಸಿನೇಷನ್ ನಿಮ್ಮ ಮನೆಗೆ ಬಂದು ಅದಕ್ಕೆ ಮಾಡ್ತಾರೆಂಬ ಆ ಒಂದು ವ್ಯಾಕ್ಸಿನೇಷನ್ ಚಾಲನೆ ಕೊಡಿ. ಅದು ಮಾತ್ರ ಪ್ರಿವೆಂಟ್ ಆಗಲಿಕ್ಕೆ ಸಾಧ್ಯ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದೇಶದ ಮತ್ತು ರಾಜ್ಯ ಜನತೆ ಕೊಡಬೇಕು. ವ್ಯಾಕ್ಸಿನೇಷನ್ ಇದರಲ್ಲಿ ದೇಶ ಮತ್ತು ರಾಜ್ಯ ಯಾಕೆ ವಿಫಲವಾಗಿದೆ? ಯಾಕೆ ವಿ ಹ್ಯಾವ್ ಫೇಲ್ಡ್ ಇನ್ ವ್ಯಾಕ್ಸಿನೇಷನ್? ಈ ಸಂದರ್ಭದಲ್ಲಿ ಮಾಜಿ ಸಚಿವ ಅಭಯ ಚಂದ್ರ ಜೈನ್, ಮಾಜಿ ಶಾಸಕ ಜೆಆರ್ ಲೋಬೋ, ಎಸಿ ವಿನಯರಾಜ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.